ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರಿಲ್ಯಾಕ್ಸಿಂಗ್ ಡೇ, ಒಂದು ಸ್ವಲ್ಪ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ನಾವು ಬಂದಿರೋದು ಇಂದ್ರನಗರಲ್ಲಿರುವಂಥ ನನ್ನ ಫೇವರೇಟ್ ಬಾಡಿ ಕ್ರಾಫ್ಟ್ಗೆ. ನಾನು ಒಬ್ಬಳೇ ಅಲ್ಲ, ನನ್ನ ಹಸ್ಬೆಂಡ್ ಜೊತೆಗೆ ಬಂದಿದ್ದೀನಿ. ಬಿಕಾಸ್ ಇವತ್ತು ವ್ಯಾಕ್ಸಿಂಗ್, ಥ್ರೆಡಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಎಲ್ಲ ಸರ್ವಿಸ್ ಮಾಡಿಸ್ಬೇಕು. ಬಿಕಾಸ್ ತುಂಬ ಸಮಯ ಆದಮೇಲೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಸೊ ಹಾಗಾಗಿ ಟೈಮ್ ತಗೊಂಡು ನಮಗೋಸ್ಕರ ನಾವು ಏನಾದರೂ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಒಳಗಡೆ ಹೋಗೋಣ, ನಿಮಗೂ ತೋರಿಸ್ತೀನಿ. ಬಾಡಿ ಕ್ರಾಫ್ಟ್ ಎಂಟ್ರಿ ಆಗಿದ ತಕ್ಷಣ ಈ ಥರ ಇರುತ್ತೆ. ಒಂದು 4 ಫ್ಲೋರ್ಸ್ ಇದೆ. 4 ಫ್ಲೋರ್ಸಲ್ಲಿ ಬೇರೆ ಬೇರೆ ಫೆಸಿಲಿಟೀಸ್ ಇರುತ್ತೆ ನಮಗೆ. ಸೊ ವೇಟಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ದೆಲ್ಲ. ನಾನು ಹಲವಾರು ಸರ್ವಿಸ್ನ ಮಾಡಿದ್ದೀನಿ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಫಸ್ಟ್ ಬಂದಿದ್ದು ನಾನು ವ್ಯಾಕ್ಸಿಂಗ್ ಮಾಡೋದಕ್ಕೆ. ಈ ಥರ ಇತ್ತು ನಾನು ವ್ಯಾಕ್ಸಿಂಗ್ ಮಾಡುವಂಥ ಏರಿಯಾ. ಕ್ಲೋಸ್ಡ್ ರೂಮ್ ಆಗಿತ್ತು. ಕೈಯಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಹೇರ್ ಗ್ರೋತ್ ಆಗಿತ್ತು. ಸುಮಾರು 1.5 ತಿಂಗಳಿಂದ ನಾನು ಮಾಡಿಸೇ ಇರಲಿಲ್ಲ. ಬಿಕಾಸ್ ಲೈಫ್ ಒಂಥರ ಬ್ಯುಸಿ ಇತ್ತು ಅಲ್ವಾ. ತುಂಬ ಬದಲಾವಣೆ ಆಯಿತು. ಆಮೇಲೆ ಶಿಫ್ಟಿಂಗ್ ಬೇರೆ ಇತ್ತು ಅದರ ನಡುವಿನಲ್ಲಿ. ಆಮೇಲೆ ಕೆಲವೊಂದು ಹಬ್ಬಗಳು, ಗೆಸ್ಟ್ ಆ ಥರ ಅಂತ ಹೇಳಿ ತುಂಬಾ ಕಷ್ಟ ಆಯಿತು. ನನಗೆ ನಾನು ಪರ್ಸ್ನಲ್ ಟೈಮ್ ಕೊಡುವಂಥ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಫೈನಲಿ ಚಾನ್ಸ್ ಸಿಕ್ತು. ವ್ಯಾಕ್ಸಿಂಗ್ ಮಾಡೋದು ಈ ಥರ. ಲೇಡೀಸ್ಗೆಲ್ಲ ಯೂಶ್ವಲಿ ಗೊತ್ತಿರುತ್ತೆ ವ್ಯಾಕ್ಸಿಂಗ್ ಈ ಥರನೇ ಮಾಡೋದು ಅಂತ. ನಾನು ಮನೆಯಲ್ಲಿ ರೇಸರಲ್ಲಿ ಹೇರ್ ರಿಮೂವ್ ಮಾಡೋದೆಲ್ಲ ಮಾಡಲ್ಲ. 15 ಡೇಸ್ಗೆ ಒಂದ್ಸತಿ ನಾನು ಪಾರ್ಲರ್ಗೆ ಹೋಗ್ತೀನಿ. ಅಟ್ಲೀಸ್ಟ್ ಮಂತ್ಲಿ ಒಂದ್ಸತಿ ಹೋಗ್ತೀನಿ ಫಾರ್ ವ್ಯಾಕ್ಸಿಂಗ್. ಬಟ್ ಈ ಸತಿ ಹೋಗೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆಯೇ ಈ ವಿಡಿಯೋ ದೀಪು ಅವರು ಟ್ರಾವೆಲ್ ಮಾಡೋ ಮುಂಚೆ ತೆಗೆದಿರುವಂಥ ವಿಡಿಯೋ. ಒಂದು 3-4 ಡೇಸ್ ಮುಂಚೆನೇ ಅಂತ ಹೇಳ್ಬೋದು. ವ್ಯಾಕ್ಸಿಂಗ್ ಆದಮೇಲೆ ಈ ಥರ ಲೋಷನ್ ಹಚ್ಚಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಇದೀಗ ನೆಕ್ಸ್ಟ್ ಪೆಡಿಕ್ಯೂರ್, ಮೆನಿಕ್ಯೂರ್ ಮಾಡೋದಕ್ಕಂತ ಬಂದಿರುವಂಥ ಸೆಕ್ಷನ್. ಸೊ ನಾನು ಮಾಡಿಸ್ತಾ ಇರೋದು ಮ್ಯಾಂಗೋ ಆ್ಯಂಡ್ ಅವಕಾಡೋ ಪೆಡಿಕ್ಯೂರ್, ಮೆನಿಕ್ಯೂರ್ ಸರ್ವಿಸ್. ಬಿಕಾಸ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ತುಂಬಾ ಮಾಯ್ಶ್ಚರೈಸ್ ಮಾಡುತ್ತೆ ನನ್ನ ಸ್ಕಿನ್ ಟೈಪ್ನ. ಸೊ ಇದನ್ನು ಮಾಡ್ತಾಯಿದ್ದೀನಿ. ಇವತ್ತು ಸ್ಪಾ ಡೇ, ರಿಲ್ಯಾಕ್ಸಿಂಗ್ ಡೇ ಆಗಿರೋದ್ರಿಂದ ವ್ಯಾಕ್ಸಿಂಗ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ಏನು ಅಂತ ನೋಡ್ತಾನೆ ಇರಿ. ನನಗೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದರು, ನೀವು ಪೆಡಿಕ್ಯೂರ್ ಹೇಗೆ ಮಾಡ್ತೀರಾ ಅಂತ ತೋರಿಸಿ ಅಂತ. ನಾನು ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಲ್ಲ. ಯಾವತ್ತಾದರೂ ಬೇಕು ಅಂತ ಅನ್ನಿಸ್ದಾಗ ಈ ಥರ ಸ್ಪಾಗ್ ಬಂದೇ ಮಾಡೋದು ನಾನು. ಸ್ಟೆಪ್ 1 ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ನಾನು ಕೈಗೂ ಕಾಲಿಗೂ ಸೇಮ್ ಪೆಡಿಕ್ಯೂರ್, ಮೆನಿಕ್ಯೂರ್ ಪ್ಯಾಕೇಜ್ನ ತಗೊಂಡೆ. ನೀವು ಆ್ಯಕ್ಚುಲಿ ಬೇರೆ ಬೇರೆ ತಗೊಂಡ್ರೆ ಡಿಫ್ರೆಂಟ್ ಎಕ್ಸ್ಪರಿಮೆಂಟ್ ನೀವು ಮಾಡ್ಬೋದು. ಸೊ ಕ್ಲೆನ್ಸಿಂಗ್ ಮಾಡಿದ ತಕ್ಷಣ ನೀರಲ್ಲಿ ಡಿಪ್ ಮಾಡ್ತಾರೆ ಅಥವಾ ವಾಶ್ ಮಾಡ್ತಾರೆ. ನಾನು ತುಂಬ ಲಾಂಗ್ ನೇಲ್ಸ್ ಪ್ರಿಫರ್ ಮಾಡಲ್ಲ. ಸೊ ನೇಲ್ಸ್ನೆಲ್ಲ ಕಟ್ ಮಾಡಿದ್ಮೇಲೆ ಇವಾಗ ಕ್ಯೂಟಿಕಲ್ಸ್ ಮಸಾಜ್. ಫಸ್ಟ್ ಅವರು ಮ್ಯಾಂಗೋ ಕ್ಲೆನ್ಸರಿಂದ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ನ ಕ್ಲೀನ್ ಮಾಡಿದ್ರು. ಇದೀಗ ನನ್ನ ಕ್ಯೂಟಿಕಲ್ಸ್ನ ಸಾಫ್ಟ್ ಮಾಡೋದಕ್ಕೆ, ನರಿಷ್ ಮಾಡೋದಕ್ಕೆ ಒಂದು ಕ್ರೀಮ್ ಹಾಕಿದ್ದಾರೆ. ಅದರಿಂದ ನನ್ನ ಕ್ಯೂಟಿಕಲ್ಸ್ ಎಲ್ಲ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಕ್ಯೂಟಿಕಲ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಪೆಡಿಕ್ಯೂರ್, ಮೆನಿಕ್ಯೂರ್ ಸರ್ವಿಸ್ ಅಂತ ಹೇಳೋದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮಿನಿಮಮ್ಮಲ್ಲಿ ಬೇಕು. ಒಂದು 4-5 ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಇದೀಗ ಮಾಯ್ಶ್ಚರೈಸ್ ಆಗಿದೆಯಲ್ಲ ಚೆನ್ನಾಗಿ ನನ್ನ ಕೈ ಮತ್ತು ಕಾಲು. ಹಾಗಾಗಿ ಎಕ್ಸ್ಟ್ರಾ ಡೆಡ್ ಸ್ಕಿನ್ಸ್ ಅಥವಾ ಕ್ಯೂಟಿಕಲ್ಸಲ್ಲಿ ಏನು ರಿಮೂವ್ ಮಾಡಬೇಕು ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈ ಥರದ ಕಾಟನ್ ತಗೊಂಡು ಕ್ಲೀನ್ ಮಾಡ್ತಾರೆ. ಯೂಶ್ವಲಿ ನಾನು ಇಂದ್ರನಗರಲ್ಲಿರುವಂಥ ಬಾಡಿ ಕ್ರಾಫ್ಟಿಗೆ ಹೋಗ್ತೀನಿ, ಯಾಕಂದರೆ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅಂತ. ಹಾಗೆಯೇ ನಾವೊಂದು 1 ಇಯರ್ ಮೆಂಬರ್ಶಿಪ್ ಪ್ಯಾಕೇಜ್ನ ತಗೊಂಡಿದ್ವಿ. ಸೊ ಇದು ಇವಾಗ ಹ್ಯಾಂಡ್ಸ್ ಅಲ್ಲಿ ಇರುವಂಥ ಎಕ್ಸ್ಟ್ರಾ ಸ್ಕಿನ್ ಏನಿರುತ್ತೆ ನೇಲ್ಸ್ ಪಕ್ಕ ರಿಮೂವ್ ಮಾಡ್ತಾ ಇದ್ದಾರೆ. ಇವಾಗ ಮ್ಯಾಂಗೋ ಸ್ಕ್ರಬ್ನ ಹಚ್ತಾ ಇದ್ದಾರೆ ಎಕ್ಸ್ಫೋಲಿಯೇಷನ್ ಮಾಡೋದಕ್ಕೆ. ಮ್ಯಾಂಗೋ ಫ್ಲೇವರ್ ಸ್ಮೆಲ್ ಬರ್ತಾ ಇದೆ, ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ವಾಯ್ಸ್
ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನನಗೆ ನಿದ್ದೆ ಬರ್ತಾ ಇದೆ ಅಂತ, ಯಾಕಂದರೆ ಒಳ್ಳೆ ಮಸಾಜ್ ಫೀಲ್ ಅನಿಸುತ್ತಲ್ಲ, ಸೊ ಹಾಗಾಗಿ ನಿದ್ದೆನೇ ಬರ್ತಾ ಇದೆ ನನಗೆ. ಇದು ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದಾರೆ. ಸ್ಟೆಪ್ 1 ಕ್ಲೆನ್ಸಿಂಗ್ ಆಯಿತು, ಸ್ಟೆಪ್ 2 ಕ್ಯುಟಿಕಲ್ಸ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಸ್ಟೆಪ್ 3 ಸ್ಕ್ರಬ್ ಮಾಡ್ತಾ ಇದ್ದಾರೆ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ. ನಾನು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮಾಡ್ತಾರೆ, ತುಂಬ ಹೊತ್ತು ಮಾಡ್ತಾರೆ, ಪೇಷಂಟಿಂದ ಮಾಡ್ತಾರೆ. ಸೊ ಇದರ ಪ್ಯಾಕೇಜ್ ಎಷ್ಟು ಅಂತ ಕೇಳಿದ್ರೆ ನನಗೆ ನೆನಪಾಗಲ್ಲ, ಬಟ್ ಓವರಾಲ್ ಐ ಥಿಂಕ್ ಆ ದಿನ ಒಂದು 7,000 ಆಗಿತ್ತು ಅನಿಸುತ್ತೆ ನನ್ನ ಚಾರ್ಜಸ್. ಈ ನೀರು ನೋಡಿದಾಗ ನಿಮಗೆ ಗಲೀಜು ಅಂತ ಅನಿಸ್ಬೋದು, ಬಟ್ ಇಲ್ಲ, ನಮಗೋಸ್ಕರ ಸಪ್ರೇಟ್ ಫ್ರೆಶ್ ನೀರು ತಗೊಂಡಿರ್ತಾರೆ, ಮತ್ತೆ ಮತ್ತೆ ಹ್ಯಾಂಡ್ ವಾಶ್ ಅದೇ ವಾಟ್ರಲ್ಲಿ ಮಾಡ್ತಾರೆ. ಮ್ಯಾಂಗೋ ಪ್ಯಾಕ್ ಹಾಕಿ ಇದನ್ನು ಇವಾಗ 10 ಮಿನಿಟ್ಸ್ ನಾನು ಹೀಗೆ ಇಡಬೇಕು. ಆ್ಯಂಡ್ ಇಲ್ಲಿ ಇವರು ಏನು ಮಾಡ್ತಾ ಇದ್ದೀರಾ? This is the scrubber. Scrubber to remove this one crack heels. ಕ್ರ್ಯಾಕ್ ಹೀಲ್ಸ್ ಎಲ್ಲ ಇದ್ದರೆ ಅದೆಲ್ಲ ಹೋಗುತ್ತೆ. ಸೊ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸ್ಕ್ರಬ್ಬರ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಪೆಡಿಕ್ಯೂರಲ್ಲೂ ಕೂಡ ಟ್ಯಾನ್ ರಿಮೂವ್ ಮಾಡ್ತಾರೆ. ಸೊ ಟ್ಯಾನ್ ರಿಮೂವಲ್ ಸ್ಟೆಪ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಇದೀಗ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾರೆ. 2 ಕಾಲ್ಗೂ ಮಾಡ್ತಾರೆ, ನೀಟಾಗಿ ಮಾಡ್ತಾರೆ. ಸೊ ಬ್ಯೂಟಿಫುಲ್. ನೆಕ್ಸ್ಟ್ ಸ್ಟೆಪ್ ಮ್ಯಾಂಗೋ ಪ್ಯಾಕ್ನ ಹಾಕ್ತಾ ಇದ್ದಾರೆ ನನ್ನ ಕಾಲಿಗೆ. ಸೊ ಈ ಪ್ಯಾಕ್ನ ನೀಟಾಗಿ ಫುಲ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡೆಲ್ಲ ಹಾಕಿದ್ಮೇಲೆ ನನ್ನ ಹೀಲ್ಸ್ ಆ್ಯಂಡ್ ಫ್ರಂಟ್ ಸೈಡೆಲ್ಲ ಕವರ್ ಮಾಡಿದ್ಮೇಲೆ ಇದನ್ನು ಒಂದು ವ್ರ್ಯಾಪರಲ್ಲಿ ಕವರ್ ಮಾಡ್ತಾರೆ. ಅದನ್ನು ಒಂದು 10 ಮಿನಿಟ್ಸ್ ಹಾಗೆ ಇಡ್ತಾರೆ. ಈ ಮ್ಯಾಂಗೋ ಪ್ಯಾಕ್ನ ನನ್ನ ಕೈಗೂ ಹಾಕಿದ್ರು, ಕೈನ ಕೂಡ ಆ ಥರ ವ್ರ್ಯಾಪ್ ಮಾಡಿದರು. ಫೈನಲ್ ಸ್ಟೆಪ್ನ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಕ್ರೀಮ್ನ ತಗೊಂಡ್ಬಿಟ್ಟು ಮಸಾಜ್ ಮಾಡ್ತಾ ಇದ್ದಾರೆ, ಸೊ ದಟ್ ನನ್ನ ಡ್ರೈ ಸ್ಕಿನ್ನಿಗೆಲ್ಲ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಬೇಕು ಅಂತ. ಸೊ ಇದು ಫೈನಲ್ ಸ್ಟೆಪ್ ಆಗಿರುತ್ತೆ. ತುಂಬ ಹೊತ್ತು ಮಸಾಜ್ ಮಾಡ್ತಾರೆ. ನಾನು ನಿಮಗೆ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮಸಾಜ್ ಮಾಡಿದ್ಮೇಲೆ ಈ ಕಾಟನ್ ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಾರೆ. ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್ ಅಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಮಸಾಜಿಂಗ್ ಅಲ್ವಾ. ಎಷ್ಟು ರಿಲ್ಯಾಕ್ಸಿಂಗ್ ಅನಿಸುತ್ತೆ ಅಂದರೆ ವಾವ್. ಆ ಟೈಮ್ ಆ್ಯಂಡ್ ದಟ್ ಸೆಲ್ಫ್ ಟೈಮ್ ನಮಗೆ ನಾವು ಕೊಟ್ಟಾಗ ಮೆಂಟಲಿ ನಾವು ತುಂಬ ರಿಲ್ಯಾಕ್ಸ್ ಆಗ್ತೀವಿ. ನಾನು ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಸರ್ವಿಸ್ ಮಾಡ್ತಾ ಇದ್ದೆ. ಈ ನಡುವಲ್ಲಿ ನನ್ನ ಹಸ್ಬೆಂಡ್ ಕೂಡ ಸರ್ವಿಸ್ನ ಮಾಡಿಸಿದ್ರು. ಸೊ ಏನು ಅದು ಅಂತ ಬನ್ನಿ ತೋರಿಸ್ತೀನಿ. ಫೈನಲಿ ನನ್ನ ಪೆಡಿಕ್ಯೂರ್ ಆದಮೇಲೆ ಈ ಥರದ ನೇಲ್ ಪೇಂಟ್ ಕಲರ್ನ ಚೂಸ್ ಮಾಡಿದ್ದೆ. ಸೊ ಇದೀಗ ನನ್ನ ಹಸ್ಬೆಂಡ್ ಫೇಶಿಯಲ್ ಮಾಡಿದರು ಆ ದಿನ. ಬೇಸಿಕಲಿ ಹೈಡ್ರಾ ಫೇಶಿಯಲ್ ಮಾಡಿದರು ಅವರು. ಅವ್ರಿಗೆ ಆಯ್ಲಿ ಸ್ಕಿನ್ ಟೈಪ್ ಆಗಿರೋದ್ರಿಂದ ತುಂಬಾ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ತಾಯಿದ್ರು ಅವರು. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದ್ದಾಗ ನಾವು ಅದನ್ನು ಖಂಡಿತವಾಗ್ಲೂ ರಿಮೂವ್ ಮಾಡ್ತಾನೇ ಇರಬೇಕು. ಸೊ ಹಾಗಾಗಿ ಅದಕ್ಕೋಸ್ಕರನೇ ಸ್ಪೆಸಿಫಿಕ್ ಆಗಿ ಅವರು ಆ ಸರ್ವಿಸ್ನ ಮಾಡಿಸಿದ್ರು. ಸೊ ಹಾಗಾಗಿ ಹುಡುಗಿರು ಏನು ಸರ್ವಿಸ್ ಮಾಡ್ತಾರೆ, ಹುಡುಗರು ಕೂಡ ಅದನ್ನು ಮಾಡ್ಬೋದು. ಸೊ ಅವ್ರಿಗೆ ಇದು, ಇವ್ರಿಗೆ ಅದು ಅಂತ ಏನೂ ಇಲ್ಲ. ಯಾರಿಗೆ ಏನು ಸರ್ವಿಸ್ ಇಷ್ಟ ಇದೆ ಅದನ್ನು ನಾವು ಮಾಡಿಸ್ಕೋಬೋದು. ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು ನಾನು ಥ್ರೆಡ್ಡಿಂಗ್ ಸ್ಟಾರ್ಟ್ ಮಾಡಿ, ಬಟ್ ಇವತ್ತಿಗೂ ನನಗೆ ಥ್ರೆಡ್ಡಿಂಗ್ ಮಾಡಿದಾಗ ಸ್ವಲ್ಪ ನೋವು ಆಗೇ ಆಗುತ್ತೆ. ಕೆಲವೊಂದು ಸತಿ ಜಾಸ್ತಿ ಸ್ನೀಸ್ ಬರುತ್ತೆ ನನಗೆ. ಅಯ್ಯೋ, ಟಫ್ ಪಾರ್ಟ್ ಅಂದರೆ ನನಗೆ ಇದು ಅಪ್ಪರ್ ಲಿಪ್ ಮಾಡಿಸ್ತೀನಲ್ಲ, ಎಷ್ಟು ನೋವಾಗುತ್ತೆ ಗೊತ್ತಾ. ಅದಕ್ಕೆ ತುಂಬಾ ಸ್ಪೀಡಲ್ಲಿ ಮಾಡಿದಾಗ ನನಗೆ ಗೊತ್ತಾಗಲ್ಲ. ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಕೆಲವೊಂದು ಸತಿ ಅಳುನೇ ಬರುತ್ತೆ, ಕೆಲವೊಂದು ಸತಿ ಜಾಸ್ತಿ ಸ್ನೀಸ್ ಮಾಡ್ತೀನಿ. ಕೆಲವರು ತುಂಬಾ ಸ್ಮೂತಾಗಿ ಮಾಡ್ತಾರೆ, ಕೆಲವರು ರಫ್ ಆಗಿ ಮಾಡ್ತಾರೆ, ಇನ್ನು ಕೆಲವರು ಮೀಡಿಯಮಲ್ಲಿ ಮಾಡ್ತಾರೆ. ಇವ್ರು ಮಾತ್ರ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮಾಮೂಲಿ ನಾರ್ಮಲ್ ಆಗೇ ಮಾಡಿದ್ರು. ಕೆಲವೊಂದು ಸರ್ವಿಸ್ಗೆ ಅಪಾಯಿಂಟ್ಮೆಂಟ್ ಇರುತ್ತಲ್ವ. ಸೊ ಹಾಗಾಗಿ ನಾವು ಅರ್ಧ ಸರ್ವಿಸ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಟಾಯ್ಟ್ ಇರೋದು ಒನ್ ಆಫ್ ದಿ ಫೇಮಸ್ ಬ್ರೂವರಿ ಆ್ಯಂಡ್ ಫುಡ್ ಪ್ಲೇಸ್ ಕೂಡ ಹೌದು ಇದು ಬೆಂಗಳೂರಿನಲ್ಲಿ. ಇಂದಿರಾನಗರಲ್ಲಿರುವಂಥ ಫೇಮಸ್ ಪ್ಲೇಸ್ ಟಾಯ್ಟಿಗೆ ಹೋದ್ವಿ ಇಬ್ಬರೂ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇಲ್ಲಿರುವಂಥ ಸೀಟಿಂಗ್ ತುಂಬಾ ಸ್ಪೇಷಿಯಸ್ ಆಗಿದೆ. ನಾವು ಸ್ಟಾರ್ಟರ್ಸಲ್ಲೇ ಹೊಟ್ಟೆ ಫುಲ್ ಆಯಿತು ನಮ್ಮಿಬ್ಬರಿಗೆ. ಇದು ಚಿಕನ್ ವಿಂಗ್ಸ್, ವಾವ್,
ಸೂಪರ್ ಟೇಸ್ಟಿಯಾಗಿತ್ತು. ಇದು ಚಿಕನಲ್ಲಿ ಇನ್ನೊಂದೇನೋ ಸ್ಪೆಷಲ್ ಐಟಮ್ ಆ ದಿನದ ಸ್ಪೆಷಲ್ ಅಂತೆ, ನೆನಪಾಗ್ತಾ ಇಲ್ಲ ನನಗೆ ಹೆಸರು. ಅದ್ರ ಜೊತೆಗೇ ಚಿಕನ್ ಚಿಲ್ಲಿ ಕೂಡ ತಗೊಂಡ್ವಿ ನಾವು. ಇದು ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು. ಆ್ಯಂಡ್ ಫೈನಲಿ ನನ್ನ ಫೇವ್ರೆಟ್ ಸೆಕ್ಷನ್ ತಿರಮಿಸು ತಗೊಂಡ್ವಿ. ಏನು ಚೆನ್ನಾಗಿತ್ತು ಗೊತ್ತಾ. ಆಲ್ಮೋಸ್ಟ್ 12:30 ಅಷ್ಟೊತ್ತಿಗೆ ನಾವು ಒಳಗಡೆ ಹೋಗಿದ್ವಿ. ಟೈಮ್ ಆಗಿರೋದು 5:30 ಹತ್ತತ್ರ. ಸೊ ಇಷ್ಟೊತ್ತು ನಾವಿಬ್ಬರು ರಿಲ್ಯಾಕ್ಸ್ ಮಾಡಿದ್ವಿ. ಮದುವೆ ಆದಮೇಲೆ ಆಫ್ಟರ್ 1 ಇಯರ್ ನಾನು ಈ ಥರದ ಟೈಮ್ನ ಸ್ಪೆಂಡ್ ಮಾಡಿರೋದು ಸ್ಪಾನಲ್ಲಿ. ಮಚ್ ರಿಕ್ವೈರ್ಡ್. ನಿಮಗೂ ಈ ಥರ ಅನ್ಸಿದಲ್ಲಿ ಖಂಡಿತವಾಗ್ಲೂ ನಿಮ್ಮ ನಿಯರೆಸ್ಟ್ ಸೆಲೂನ್ಗೆ ಹೋಗಿ ಹ್ಯಾವ್ ಅ ನೈಸ್ ರಿಲ್ಯಾಕ್ಸಿಂಗ್ ಟೈಮ್ ಫಾರ್ ಯೋರ್ ಸೆಲ್ಫ್, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.